ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಿಜಾಬ್ ಪ್ರಕರಣ ಇನ್ನೂ ಅಂತ್ಯ ಕಂಡಿಲ್ಲ. ನಿನ್ನೆ ಉಡುಪಿ ಉಪವಿಭಾಗಾಧಿಕಾರಿ ನೇತೃತ್ವದಲ್ಲಿ ಕಾಲೇಜಿನಲ್ಲಿ ಸಭೆ ನಡೆದಿದ್ರು. ಇನ್ನೂ ಅಂತ್ಯ ಕಂಡ ಹಾಗಿಲ್ಲ. ಇಂದು ವಿದ್ಯಾರ್ಥಿಗಳು ನಮಗೆ ನ್ಯಾಯ ಒದಗಿಸಿ ಅಂತ ಕಾಲೇಜು ಗೇಟ್ ಮುಂಭಾಗ ಭಿತ್ತಿಪತ್ರ ಹಿಡಿದು ಮತ್ತೆ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಧಿಕಾರಿಗಳು ಗಮನ ಹರಿಸದೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ನಮಗೆ ತರಗತಿಗಳು ಸಿಗ್ತಾ ಇಲ್ಲ, ನಮ್ಮ ಸಂವಿಧಾನಾತ್ಮಕ ಹಕ್ಕನ್ನ ಕಸಿದಿಟ್ಟು ಮಾನಸಿಕವಾಗಿ ತೊಂದರೆ ಕೊಡುತ್ತಿದ್ದಾರೆ ಅಂತ ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಳ್ತಾ ಇದ್ದಾರೆ. ಹೇಗೆ ಆಗ್ತಾ ಇದೆ ಅಂದ್ರೆ ನಮ್ಮ ಕ್ಲಾಸ್ ಸ್ಟೂಡೆಂಟ್ಸ್ ಹತ್ರ ಮಾತಾಡಲಿಕ್ಕೆ ಬಿಡ್ತಾ ಇಲ್ಲ ಸರ್. ಯಾರು ಲೆಕ್ಚರರ್ಸ್ ಬಿಡ್ತಾ ಇಲ್ಲ ಅವರೊಟ್ಟಿಗೆ ಮಾತಾಡಲಿಕ್ಕೆ. ನಮ್ಗೆ ಹಾಗೆ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಾವೇನೋ ದೊಡ್ಡ ತಪ್ಪು ಮಾಡಿದ್ದೇವೆ ಅಂತ. ಹಾಗೆ ನಮ್ಮ ಯಾಕೆ ಅಂದ್ರೆ ಇಲ್ಲಿ ಮೇಲ್ ಲೆಕ್ಚರರ್ಸ್ ಇದ್ದಾರಲ್ಲ ಸರ್, ನಮಗೆ ಲೇಡೀಸ್ ಲೆಕ್ಚರರ್ಸ್ ಇದ್ರೆ ಪ್ರಾಬ್ಲಮ್ ಇಲ್ಲ ಸರ್, ನಾವು ಕುತ್ಕೊಳ್ತೇವೆ. ಇಲ್ಲಿ ಮೇಲ್ ಲೆಕ್ಚರರ್ಸ್ ಇದ್ದಾರೆ, 1 ಗಂಟೆ ಪಾಠ ಮಾಡ್ತಾರೆ. 5 ಲೆಕ್ಚರರ್ಸ್ ಏನೋ ಇದ್ದಾರೆ ಸರ್. ನಮಗೆ 3 ಲೆಕ್ಚರರ್ಸ್ ಕ್ಲಾಸಿಗೆ ಬರ್ತಾರೆ. ಅಂದ್ರೆ ನಮ್ಮ ಕಾಲೇಜಲ್ಲಿ 76 ಮುಸ್ಲಿಂ ಸ್ಟೂಡೆಂಟ್ಸ್ ಇದ್ದಾರೆ. ಆದ್ರೆ ಅದು ಅವರ ಇಷ್ಟ ಸರ್ ಹಾಕುದು. ಯಾಕಂದ್ರೆ ನಾವು ಎಲ್ಲರಿಗೂ ಫೋರ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಕಿ ಅಂತ. ಇದು ನಮ್ಮ ಇಚ್ಛೆ ಸರ್, ಇನ್ನೊಬ್ಬ ರೈಟ್ಸ್, ಅದು ಅವರಿಗೆ ಇರ್ಬೇಕು ಸರ್ ಹಾಕ್ಬೇಕು ಅಂತ. ಯಾಕಂದ್ರೆ ನಾವು ಹಾಕಿದ್ದೇವಲ್ಲ, ನಮ್ಗೆ ನಮ್ಮ ರೈಟ್ಸ್ ಬೇಕು ಸರ್. ಇದಕ್ಕಾಗಿ ನಾವು ಹೇಗೆ ಸಹ ಹೋರಾಡ್ತೀವಿ.